ತುಳು ಭಾಷೆಗೆ ಯಾಕೆ ಮನ್ನಣೆ ಕೊಡಬೇಕು? ಇದಕ್ಕೆ ನೂರಾರು ಕಾರಣಗಳಿವೆ. ಅದರಲ್ಲಿ ಕೆಲವನ್ನು ನಾನು ಈ ರೀತಿ ಪಟ್ಟಿ ಮಾಡಿದ್ದೇನೆ. ತುಳುವಿಗೆ ಸಾಂವಿಧಾನಿಕ ಮನ್ನಣೆಯ ಅಗತ್ಯ ಇದೆ. ಯಾಕೆಂದರೆ ತುಳು ಒಂದು ಸ್ವತಂತ್ರ ಭಾಷೆ. ತುಳು ಬೇರೆ ಭಾಷೆಯ ಉಪಭಾಷೆಯಲ್ಲ, ಕನ್ನಡ ಅಥವಾ ಇತರ ಭಾಷೆಗಳ ಉಪಭಾಷೆಯಲ್ಲ. ತುಳು ಒಂದು ಸ್ವತಂತ್ರವಾದ ಭಾಷೆ. ಆದ್ದರಿಂದ ಇದು ಭಾಷಿಕವಾಗಿ ಭಾಷೆಯ ಎಲ್ಲ ಅಂಗಗಳನ್ನು ಕೂಡ ಒಳಗೊಂಡಿದೆ. ಪಂಚದ್ರಾವಿಡ ಭಾಷೆಗಳಲ್ಲಿ ತುಳು ಕೂಡ ಒಂದು. ಕನ್ನಡ, ಮಲಯಾಳ, ತಮಿಳು, ತೆಲುಗು, ತುಳು ಇವು ಪಂಚದ್ರಾವಿಡ ಭಾಷೆಗಳು. ಈ ಪಂಚದ್ರಾವಿಡ ಭಾಷೆಗಳಲ್ಲಿ 4ಕ್ಕೆ ರಾಜ್ಯ ಭಾಷೆಯಾಗಿ ಈಗಾಗಲೇ ಸಾಂವಿಧಾನಿಕ ಮನ್ನಣೆ ಇದೆ. ಆದರೆ ತುಳುವಿಗೆ ಈ ಮನ್ನಣೆ ಸಿಕ್ಕಿಲ್ಲ. ತುಳು ಕೂಡ ಈ 4 ಭಾಷೆಗಳಿಗೆ ಸಮಾನವಾದ್ದು. ಆದ್ದರಿಂದ ತುಳುವಿಗೆ ಅದರದ್ದೇ ಆದ ಅಸ್ತಿತ್ವ ಬೇಕು, ಅದರದ್ದೇ ಆದ ಮನ್ನಣೆ ಕೂಡ ಬೇಕು. ತುಳುವಿಗೆ ಬೆಂಬಲ ಕೊಡುವುದರಿಂದಾಗಿ ಕನ್ನಡ ಸೇರಿದಂಥ ಇತರೆ ಭಾಷೆಗಳಿಗೆ ಯಾವುದೇ ಧಕ್ಕೆ ಆಗುವುದಿಲ್ಲ. ತುಳುವಿನ ಅಭಿವೃದ್ಧಿಗೆ ಅದು ಸಹಕಾರಿಯಾಗ್ತದೆ. ಹಾಗೆಂದು ಇತರ ಭಾಷೆಗಳಿಗೆ ಅದು ಧಕ್ಕೆಯನ್ನು ಉಂಟು ಮಾಡುವುದಿಲ್ಲ. ತುಳು ಭಾಷೆಯಲ್ಲಿ ಮೂಲ ದ್ರಾವಿಡದ ಸರ್ವನಾಮ ವ್ಯಾವರ್ತಕ ಸರ್ವನಾಮವಿದೆ. ತುಳು ಭಾಷೆ ಮೂಲ ದ್ರಾವಿಡ ಭಾಷೆಗೆ ಹೆಚ್ಚು ಸಮೀಪವಾಗಿದೆ. ಸರ್ವನಾಮ ಭಾಷೆಯ ಸ್ಥಿರವಾದ ಒಂದು ಅಂಗ, ಇದು ಬದಲಾಗುವುದಿಲ್ಲ. ತುಳು ಭಾಷೆಯಲ್ಲಿ ವ್ಯಾವರ್ತಕ ಸರ್ವನಾಮ ಇದೆ. ಅಂದರೆ ಎದುರೇ ಇರುವವರನ್ನು ಬಿಟ್ಟು ಹೇಳುವಂಥದ್ದು. ಉದಾಹರಣೆಗೆ ಒಬ್ಬರು ಮನೆಯಲ್ಲಿ ಒಬ್ಬರು ಇರ್ತಾರೆ, 4 ಜನ ಮಕ್ಕಳು ಹೊರಗಡೆ ಹೋಗ್ತಾರೆ. ಆಗ ನಾವು ಹೋಗ್ತೇವೆ ಅಂತ ಹೇಳಿ ಎದುರೇ ಇರುವವರನ್ನು ಬಿಟ್ಟು ಹೇಳ್ತಾರೆ, ಎದುರೇ ಇರುವವರಲ್ಲಿ ಹೇಳ್ತಾರೆ. ಉದಾಹರಣೆಗೆ ಉಪನ್ಯಾಸಕರಲ್ಲಿ ವಿದ್ಯಾರ್ಥಿಗಳು ಹೇಳ್ತಾರೆ ನಾವು ಹೋಗ್ತೇವೆ. ಕನ್ನಡದಲ್ಲಿ ಉಪನ್ಯಾಸಕರನ್ನು ಜೊತೆಗೆ ಸೇರಿಸಿಕೊಂಡು ಅಭಿವ್ಯಾಪಕ ಸರ್ವನಾಮ ಕೂಡ ನಾವು ಹೋಗ್ತೇವೆ ಅಂತ ಇದೆ. ಉಪನ್ಯಾಸಕರನ್ನು ಬಿಟ್ಟು ವಿದ್ಯಾರ್ಥಿಗಳು ಮಾತ್ರ ಉಪನ್ಯಾಸಕರಲ್ಲಿ ನಾವು ಹೋಗ್ತೇವೆ ಅಂತ ಹೇಳುವಾಗ ಅದೇ ಇದೆ. ಆದರೆ ತುಳುವಿನಲ್ಲಿ ವ್ಯಾವರ್ತಕ ಸರ್ವನಾಮ ಇದೆ. ಎಂಕ್ಳು ಪೋಪ, ಎದುರೇ ಇರುವವನನ್ನು ಬಿಟ್ಟು ಹೇಳುವಾಗ ನಾವು ಹೋಗ್ತೇವೆ ಅಂತ ಅರ್ಥ. ಆದರೆ ಎಂಕ್ಳು ಪೋಪ, ಎಂಕುಳು ಅನ್ನುವಂಥ ವಿಶಿಷ್ಟವಾದ ಒಂದು ಸರ್ವನಾಮ ಇದೆ. ಇದು ಮೂಲ ದ್ರಾವಿಡದ ಲಕ್ಷಣ ಆಗಿದೆ. ಇದರಿಂದಾಗಿ ಇದು ಮೂಲ ದ್ರಾವಿಡಕ್ಕೆ ಸಮೀಪವಾಗಿದೆ. ಭಾಷಾ ವಿಜ್ಞಾನಿಗಳಾದ ಚಿದಾನಂದ ಮೂರ್ತಿಯವರು ಒಮ್ಮೆ ಭಾಷಣದಲ್ಲಿ ಪಂಚದ್ರಾವಿಡ ಭಾಷೆಗಳಲ್ಲಿ ತುಳುವೇ ಪ್ರಾಚೀನ ಎಂಬ ಅಭಿಪ್ರಾಯವನ್ನು ಹೇಳಿದ್ದರು. ಆದರೆ ಈ ಬಗ್ಗೆ ಅಧ್ಯಯನ ಆಗಿಲ್ಲ. ಅದೇ ರೀತಿ ಇತಿಹಾಸಜ್ಞರು, ಲಿಪಿತಜ್ಞರು ಆಗಿರುವ ಡಾಕ್ಟರ್ ಪಿ ವಿ ಕೃಷ್ಣಮೂರ್ತಿಯವರು ಕೂಡ ಒಮ್ಮೆ ಮಾತಿನ ನಡುವೆ ತುಳು ಭಾಷೆಗೆ ಬಹಳ ವಿಶಿಷ್ಟತೆ ಇದೆ, ಬಹುಶಃ ಇದು ಪಂಚದ್ರಾವಿಡ ಭಾಷೆಗಳಲ್ಲಿ ಪ್ರಾಚೀನವಾದ್ದು ಎಂಬ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಅವರು ಕೂಡ ಈ ಬಗ್ಗೆ ಹೆಚ್ಚಿನ ಅಧ್ಯಯನ ಆಗಬೇಕು ಅಂತ ಹೇಳಿದ್ದಾರೆ. ಈ ಬಗ್ಗೆ ಎಲ್ಲ ಹೆಚ್ಚಿನ ಅಧ್ಯಯನ ಆಗಬೇಕಾದ್ರೆ ಬೆಂಬಲ ಬೇಕು, ಸಾಂವಿಧಾನಿಕ ಮನ್ನಣೆ ಬೇಕು. ಇನ್ನು ತುಳುವಿನಲ್ಲಿ ಅಪಾರ ಪ್ರಮಾಣದ ಜನಪದ ಸಾಹಿತ್ಯವಿದೆ. ತುಳುವಿನಲ್ಲಿ ನೂರಾರು ಪಾಡ್ದನಗಳು, ಜನಪದ ಕವಿತೆಗಳು, ಗಾದೆಗಳು, ಅಪಾರ ಪ್ರಮಾಣದ ಜನಪದ ಸಾಹಿತ್ಯ ಇದೆ. ಇಲ್ಲಿ ನೇಜಿ ನೆಡುವಾಗ ಹಾಡುವಂಥ ಹಾಡುಗಳು, ಅದೇ ರೀತಿ ಬೇರೆ ಬೇರೆ ಭೂತಾರಾಧನೆಯ ಸಂದರ್ಭದಲ್ಲಿ ಹಾಡುವಂಥ ಹಾಡುಗಳು, ಹೀಗೆ ಮನೋರಂಜನೆಗಾಗಿ ಹಾಡುವಂಥ ಜನಪದ ಹಾಡುಗಳು, ಇವುಗಳೆಲ್ಲ ಮಹಾಕಾವ್ಯಗಳಾಗಿ, ಪಾಡ್ದನಗಳಂದರೆ ದೀರ್ಘವಾದಂಥ ಜನಪದ ಕಾವ್ಯಗಳು, ಇವು ಪ್ರಚಲಿತವಿವೆ. ಅಪಾರ ಪ್ರಮಾಣದ ಜನಪದ ಕಾವ್ಯಗಳಿವೆ. ಮಚಾರ್ ಗೋಪಾಲನಾಯಕ ಹೇಳಿದಂತಹ ಸಿರಿಪಾಡ್ದನ ವಿಶ್ವದಲ್ಲಿಯೇ ಅತಿ ದೊಡ್ಡ ಜನಪದ ಕಾವ್ಯ ಆಗಿದೆ. ಅದರಲ್ಲಿ 13,000ಕ್ಕಿಂತ ಹೆಚ್ಚಿನ ಗೆರೆಗಳು, ಸಾಲುಗಳು ಸಿರಿಪಾಡ್ದನದಲ್ಲಿ ಇದೆ. ಅದೇ ರೀತಿ ತುಳುವಿಗೆ ಅದರದ್ದೇ ಆದ ವಿಶಿಷ್ಟತೆ ಇದೆ. ತುಳುವಿನಲ್ಲಿ 2,000ಕ್ಕೂ ಹೆಚ್ಚಿನ ಗಾದೆಗಳು ಪ್ರಚಲಿತವಿವೆ. ಗಾದೆಗಳು ಜನಪದ ಸಾಹಿತ್ಯದ ಪ್ರಮುಖ ಪ್ರಕಾರ. ಇದರಲ್ಲಿ ಈ ಗಾದೆಗಳು, ಅಪಾರ ಪ್ರಮಾಣದ ಗಾದೆಗಳು ತುಳು ಭಾಷೆಯಲ್ಲಿ ಪ್ರಚಲಿತವಿವೆ. ಸುಮಾರು 50 ಲಕ್ಷಕ್ಕೂ ಹೆಚ್ಚಿನ ಜನ ತುಳು ಮಾತನಾಡುವವರಿದ್ದಾರೆ ಇಡೀ ವಿಶ್ವದಲ್ಲಿ. ಕೇವಲ ತುಳುನಾಡು ಅನ್ನೋದು ಸಾಂಸ್ಕೃತಿಕವಾಗಿ ಅವಿಭಜಿತ ದಕ್ಷಿಣ ಜಿಲ್ಲೆಯನ್ನು, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆ, ಕಾಸರಗೋಡನ್ನು ಸೇರಿಸಿದಂತಹ ಅವಿಭಜಿತ ದಕ್ಷಿಣ ಜಿಲ್ಲೆಯನ್ನು ನಾವು ತುಳುನಾಡು ಅಂತ ಕರಿತೇವೆ. ಯಾಕಂದರೆ ಈ ಪರಿಸರದಲ್ಲಿ ತುಳು ಭಾಷೆಯನ್ನು ಆಡುವ ಜನರಿದ್ದಾರೆ. ಆದರೆ ತುಳುನಾಡಿನ ವ್ಯಾಪ್ತಿ ಇನ್ನೂ ದೊಡ್ಡದಿತ್ತು.
ಭೂತಗಳ ನುಡಿಕಟ್ಟಿನಲ್ಲಿ ಇತರೆ ಪಾಡ್ದನಗಳಲ್ಲಿ ಎಲ್ಲ ಸುಮಾರು ಬಾರಕೂರು ತನಕ ಇತ್ತು, ಆ ಕಡೆ ನೀಲೇಶ್ವರ ತನಕ ಇತ್ತು ಅಂತ ಹೇಳ್ತಾರೆ. ತುಳುನಾಡಿನ ವ್ಯಾಪ್ತಿ ದೊಡ್ಡದಿತ್ತು. ಬಾರಕೂರು ತುಳುನಾಡಿನ ರಾಜಧಾನಿಯಾಗಿತ್ತು. ಆದರೆ ಈಗ ಅಲ್ಲೆಲ್ಲ ಕನ್ನಡ ಆವರಿಸಿದೆ. ಕನ್ನಡ, ತುಳು ಸೇರಿದಂತೆ ಭಾರತೀಯ ಭಾಷೆಗಳನ್ನು ಇಂಗ್ಲಿಷ್ ಒಂದೆಡೆ ನುಂಗುತ್ತಾ ಇದೆ. ಈ ಅಪಾಯ ತುಳುವಿಗೆ ಕೂಡ ಇದೆ. ಈ ಸಮಸ್ಯೆಯನ್ನು ತುಳು ಕೂಡ ಎದುರಿಸ್ತಾ ಇದ್ದಾರೆ. ತುಳು ಮಾತೃಭಾಷಿಗರು ಕೂಡ ಅನ್ಯ ಭಾಷೆಯನ್ನು, ಇಂಗ್ಲೀಷನ್ನು ಮಕ್ಕಳಿಗೆ ಕಲಿಸುವಂಥದ್ದು, ಮನೆಯಲ್ಲಿ ಕೂಡ ಮಕ್ಕಳಿಗೆ ಹೇಳುವಂಥದ್ದು, ಇಂಗ್ಲೀಷ್ ಕುರಿತಾದಂತಹ ಅತೀವ ಅಭಿಮಾನ ತುಳು ಭಾಷೆಯನ್ನು ಕೊಲ್ತಾ ಇದೆ. ಯಾರಿಗೆ ಕೂಡ ಒಂದು ಭಾಷೆಯನ್ನು ನಾಶ ಮಾಡಲಿಕ್ಕೆ ಬೇರೆಯವರಿಗೆ ಸಾಧ್ಯ ಇಲ್ಲ. ಒಂದೊಮ್ಮೆ ಒಂದು ಭಾಷೆ ಅವನತಿಯ ಅಂಚಿಗೆ ಅದು ಬಂದರೆ ಅದರ ಮಾತೃಭಾಷಿಗರೇ ಅದಕ್ಕೆ ಹೊಣೆ. ತಮ್ಮ ಮಕ್ಕಳಿಗೆ ತಮ್ಮ ಮನೆಯಲ್ಲಿ ಪರಸ್ಪರ ತಮ್ಮ ಭಾಷೆಯಲ್ಲಿ ವ್ಯವಹರಿಸದೆ ಬೇರೆ ಭಾಷೆಯಲ್ಲಿ ವ್ಯವಹರಿಸುವುದು ಇದಕ್ಕೆ ಕಾರಣ. ಇಂತಹ ಸಮಸ್ಯೆಯನ್ನು ತುಳು ಕೂಡ ಎದುರಿಸ್ತಾ ಇದೆ. ಹಾಗಾಗಿ ಅದಕ್ಕೊಂದಷ್ಟು ಮನ್ನಣೆ ಸಿಕ್ಕಿದ್ರೆ ಅದರ ಬೆಳವಣಿಗೆಗೆ ಹೆಚ್ಚು ಉಪಕಾರ. ಈಗಾಗಲೇ ಅನೇಕ ಶಾಲೆಗಳಲ್ಲಿ ತುಳುವನ್ನು ಐಚ್ಛಿಕವಾಗಿ ಕಲಿಸ್ತಾ ಇದ್ದಾರೆ. ಮಂಗಳೂರು ಯೂನಿವರ್ಸಿಟಿಯಲ್ಲಿ ತುಳು MA ಪದವಿಯನ್ನು ಕೂಡ ಆರಂಭ ಮಾಡಿದ್ದಾರೆ. ಅದೇ ರೀತಿ ದ್ರಾವಿಡ ವಿಶ್ವವಿದ್ಯಾನಿಲಯದಲ್ಲಿ ತುಳು ಅಧ್ಯಯನ ವಿಭಾಗವಿದೆ. ಅಲ್ಲಿ ಪಂಚದ್ರಾವಿಡ ಭಾಷೆಗಳಿಗೆ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇದೆ. ತಮಿಳು, ತೆಲುಗು, ಮಲಯಾಳ, ಕನ್ನಡ, ತುಳು ಈ ಪಂಚದ್ರಾವಿಡ ಭಾಷೆಗಳಲ್ಲಿ ತುಳುವಿಗೆ ಕೂಡ ಮನ್ನಣೆಯನ್ನು ಕೊಟ್ಟು ಅಲ್ಲಿ ತುಳು ವಿಭಾಗ ಕೂಡ ಇದೆ. ತುಳುವಿನಲ್ಲಿ ಒಂದು ವಿಶಿಷ್ಟವಾದ ಕಾವ್ಯ ಪ್ರಕಾರ ಇದೆ, ಉರಲ್ ಅಂತ. ಈ ಬಗ್ಗೆ ಇದರ ಸಂಗ್ರಹ ಮತ್ತು ಅಧ್ಯಯನ ಹೆಚ್ಚಾಗಿಲ್ಲ. ಇದು 2 ಸಾಲಿನ ಪದ್ಯ. ಏನು ತಮಿಳಿನಲ್ಲಿ ಕುರಲ್ ಅನ್ನುವ 2 ಸಾಲಿನ ಪದ್ಯ ಇದೆ, ಆದರೆ ಅದು ಶಿಷ್ಟ ಸಾಹಿತ್ಯ, ಅದು ಜನಪದ ಅಲ್ಲ. ಇಲ್ಲಿ ಇದು ಜನಪದ ಸಾಹಿತ್ಯವಾಗಿದೆ. ಉರಲ್ ಅನ್ನುವ ಜನಪದ ಸಾಹಿತ್ಯ ಇದೆ. ಇದು 2 ಸಾಲಿನ ಪದ್ಯಗಳು. ಈ ಬಗ್ಗೆ ಹೆಚ್ಚಿನ ಅಧ್ಯಯನ ಇನ್ನೂ ಕೂಡ ಆಗಿಲ್ಲ. ಈ ಬಗ್ಗೆ ಅಧ್ಯಯನ ಆಗಬೇಕಾದ ಅವಶ್ಯಕತೆ ಇದೆ. ತುಳುವಿನಲ್ಲಿ ಅನೇಕ ಜನಪದ ಹಾಡುಗಳಿವೆ, ನೇಜಿ ಹಾಡುಗಳು ಹೇಳ್ತೇವೆ, ಗದ್ದೆಯಲ್ಲಿ ಹೇಳ್ತಾ ಇದ್ದಂಥ ಹಾಡುಗಳು. ಇವೆಲ್ಲ ಸಂಗ್ರಹ ಇನ್ನೂ ಕೂಡ ಎಲ್ಲ ಆಗಿಲ್ಲ. ಒಂದು ವೈಯಕ್ತಿಕವಾಗಿ ಅಲ್ಲೊಬ್ಬರು ಇಲ್ಲಿಬ್ಬರು ಆಸಕ್ತಿಯಿಂದ ಮಾಡಿದ್ದಾರೆ ಹೊರತು ಅದನ್ನು ಸಮಗ್ರವಾದ ಸಂಗ್ರಹ ಇನ್ನೂ ಕೂಡ ಆಗಿಲ್ಲ. ಪಾಡ್ದನಗಳು ಅಷ್ಟೇ, ಕೆಲವು ಪಾಡ್ದನಗಳು ಸಂಗ್ರಹ ಆಗಿದ್ದರೂ ಕೂಡ ಸಮಗ್ರ ಅನ್ನುವಂಥ ಅಧ್ಯಯನ ಇನ್ನೂ ಕೂಡ ಆಗಿಲ್ಲ. ಈ ನಿಟ್ಟಿನಲ್ಲಿ ಆಗಬೇಕಾಗಿದೆ. ಇದಕ್ಕೆಲ್ಲ ನಮಗೆ ಬೆಂಬಲಕ್ಕೆ ಒಂದು ಮನ್ನಣೆ ಸಿಕ್ಕಿದ್ರೆ ಅದು ಸಾಧ್ಯ. ಅದೇ ರೀತಿ ತುಳುವಿನಲ್ಲಿ ಇತ್ತೀಚೆಗೆ ಒಂದು ಕಂಬಳ ಅನ್ನೋದೊಂದು ತುಳು ಜನಪದ ಒಂದು ಆಟ ಅಂತ ಹೇಳ್ಬೋದು, ಅಥವಾ ಒಂದು ಸಂಪ್ರದಾಯ. ಅದು ಆರಾಧನಾ ಪದ್ಧತಿಯ ಒಂದು ಭಾಗವಾಗಿ ಕಂಬಳದ ಓಟ ಪ್ರಾರಂಭ ಆದಂಥದ್ದು. ಅದು ನಂತರ ಕೋಣಗಳ ಓಟದ ಸ್ಪರ್ಧೆ ಆಯಿತು. ಇಲ್ಲಿ ಕೇವಲ ಕೋಣಗಳು ಓಡುವುದಲ್ಲ, ಅವರ ಜೊತೆಗೆ ಕೋಣಗಳನ್ನು ಓಡಿಸುವ ಆತ ಕೂಡ ಓಡಬೇಕಾಗ್ತದೆ. ಇತ್ತೀಚೆಗೆ ಬಹಳ ವಿಶ್ವದ ಗಮನವನ್ನು ಸೆಳೆದಂತಹ ಯುವಕ, ನಮ್ಮೂರಿನ ಮೂಡಬಿದ್ರೆಯ ಅಶ್ವತ್ಥಪುರದ ಜಗದೀಶ್ ಗೌಡ, 28ರ ತರುಣ, ಕೆಸರಿನ ಗದ್ದೆಯಲ್ಲಿ ಕೋಣಗಳ ಜೊತೆ ಓಡುವಾಗ ಬಹಳ ಸಮತೋಲನವನ್ನು ಕಾಯ್ದುಟ್ಕೊಳ್ಬೇಕಾಗ್ತದೆ. ಇವರು ಓಡಿದ ವೇಗ ವಿಶ್ವವನ್ನೇ ನಿಬ್ಬೆರಗಾಗಿಸಿದೆ. ವಿಶ್ವದ ವೇಗದ ಓಟಗಾರ ಉಸೇನ್ ಬೋಲ್ಟಿನ ವೇಗವನ್ನು ಈತ ಮೀರಿಸಿದ್ದಾರೆ. ಉಸೇನ್ ಬೋಲ್ಟ್ 100 ಮೀಟರ್ಗೆ 9.58 ಸೆಕೆಂಡಿನಲ್ಲಿ ಮುಗಿಸಿದರೆ, ಇವರು 100 ಮೀಟರ್ನಷ್ಟು ಓಟವನ್ನು 9.55 ಸೆಕೆಂಡ್ನಲ್ಲಿ ಮುಗಿಸಿದ್ದಾರೆ. ಅದೇ ರೀತಿ ಈಗ ಮೊನ್ನೆ ನಿಶಾಂತ್ ಶೆಟ್ಟಿ ಅನ್ನುವಂತಹ ತರುಣ ಕಂಬಳದ ಓಟದಲ್ಲಿ 9.52 ಸೆಕೆಂಡಿಗೆ ಓಟವನ್ನು ಮುಗಿಸಿದ್ದಾರೆ ಎಂಬ ಮಾಹಿತಿ ಬಂತು. ಬಹುಶಃ ಇದು ಬಹಳ ವಿಶ್ವವನ್ನು ನಿಬ್ಬೆರಗಾಗಿಸಿದಂಥ ವಿಚಾರ. ಉಸೇನ್ ಬೋಲ್ಟ್ ಮತ್ತು ಇವರನ್ನು ಹೋಲಿಸ್ಲಿಕ್ಕೆ ಆಗುವುದಿಲ್ಲ, ಯಾಕೆಂದರೆ ಅವರು ಟ್ರ್ಯಾಕಿನಲ್ಲಿ ಓಡ್ತಾರೆ, ಇವರು ಕಂಬಳ ಗದ್ದೆಯಲ್ಲಿ ಓಡ್ತಾರೆ. ಇಲ್ಲಿ ನಿಯಮಗಳು ಬೇರೆ ಇವೆ, ಓಡುವ ಸ್ಪಿರಿಟ್ ಬೇರೆ ಇದೆ. ಆದರೂ ಕೂಡ ಈ ಓಟದ ಒಂದು ವೇಗವನ್ನು ಹೋಲಿಸಿದರೆ ಇದು ಬಹಳ ಅಚ್ಚರಿಯ ವಿಚಾರ. ಬಹುಶಃ ಇವರಿಗೆ ಟ್ರ್ಯಾಕ್ನಲ್ಲಿ ತರಬೇತಿ ಕೊಟ್ಟರೆ ಇವರು ಕಂಬಳದ ವೀರರು, ಒಲಿಂಪಿಕ್ ವೀರರು ಆಗುವ ಸಾಧ್ಯತೆ ಇದೆ. ಅಥವಾ ಅವರು ಟ್ರ್ಯಾಕಿನಲ್ಲಿ ಒಂದು ಸಮಯ ಓಡಲಿಕ್ಕೆ ಇವರ ವೇಗವನ್ನು ಸಮಗಟ್ಟಲಿಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಅವರ ದಾಖಲೆ ಏನು ಸಣ್ಣದಲ್ಲ. ಕೆಸರುಗದ್ದೆಯಲ್ಲಿ ಕಂಬಳಗಳನ್ನು ಜೊತೆಗೆ ಓಡಿಸಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಓಡುವಂಥದ್ದು ಸಣ್ಣ ವಿಚಾರ ಅಲ್ಲ.
ಒಂದೊಮ್ಮೆ ಟ್ರ್ಯಾಕಿನಲ್ಲಿ ಅಸಾಧ್ಯವಾಗಿದ್ದರೂ ಕೂಡ, ಕಂಬಳ ಗದ್ದೆಯಲ್ಲೇ ಅದು ಸಾಧ್ಯವಾಗಿದ್ದರೂ ಕೂಡ ಅದು ಸಣ್ಣ ವಿಚಾರವಲ್ಲ. ಒಂದೊಮ್ಮೆ ಆ ಓಟವನ್ನು ಟ್ರ್ಯಾಕ್ನಲ್ಲಿ ಸಾಧ್ಯವಾಯಿತು ಅಂತಂದರೆ ನಮ್ಮ ದೇಶಕ್ಕೆ ಒಲಿಂಪಿಕ್ಕಿನಲ್ಲಿ ಚಿನ್ನದ ಪದಕಗಳು ಬರುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗೆ ಆಗಬೇಕು ಅಂತ ಹೇಳೋದು ನಮ್ಮ ಆಶಯ. ಇನ್ನು ತುಳುವಿನಲ್ಲಿ ಪ್ರಾಚೀನ ಕಾಲದಲ್ಲಿ ಸುಮಾರು 13-14ನೇ ಶತಮಾನದಲ್ಲಿಯೇ ಅಲ್ಲಿಂದ ಆರಂಭಿಸಿ ತುಳು ಮಹಾಭಾರತ, ತುಳು ಭಾಗವತ, ತುಳು ದೇವಿ ಮಹಾತ್ಮೆ, ಕಾವೇರಿ ಮಹಾತ್ಮೆ, ತುಳು ಕರ್ಣಪರ್ವ, ಹೀಗೆ 6 ಕೃತಿಗಳು ಸುಮಾರು 13ನೇ ಶತಮಾನ, 13, 14, 15, 16ನೇ ಶತಮಾನಗಳಲ್ಲಿ ರಚಿತವಾದ ಪ್ರಾಚೀನ ತುಳು ಕೃತಿಗಳು ಲಭ್ಯವಾಗಿವೆ. ಪ್ರಾಚೀನ ಕಾಲದಲ್ಲಿ ತುಳು ಭಾಷೆಯಲ್ಲಿ ವ್ಯಾಪಕವಾದ ಬರವಣಿಗೆ ಇರಲಿಲ್ಲ, ಆದರೆ ಇಲ್ಲವೇ ಇಲ್ಲ ಅಂದಲ್ಲ 6 ಕೃತಿಗಳು ಲಭ್ಯವಿವೆ. ಬಹುಶಃ ತುಳು ಭಾಷೆಗೆ ರಾಜಮನ್ನಣೆ ಇಲ್ಲದ್ದು ಕಾರಣ ಇರಬೇಕು, ರಾಜಾಶ್ರಯ ಇಲ್ಲದ ಕಾರಣ, ಕನ್ನಡ ಅರಸರೇ ಈ ಪರಿಸರವನ್ನು ಆಳಿದ ಕಾರಣ ತುಳು ಭಾಷೆಯಲ್ಲಿ ಪ್ರಾಚೀನ ಕಾಲದಲ್ಲಿ ಹೆಚ್ಚು ಬರವಣಿಗೆ ಬರಲಿಲ್ಲ, ಕಾವ್ಯಗಳೆಲ್ಲ ಹೆಚ್ಚು ರಚಿತವಾಗಲಿಲ್ಲ. ತುಳುವನಾದ ರತ್ನಾಕರವರ್ಣಿ ಕೂಡ ಕನ್ನಡದಲ್ಲಿ ಕಾವ್ಯವನ್ನು ರಚಿಸಿದ, ಈ ರೀತಿ. ಆದರೆ ಆಧುನಿಕ ಕಾಲದಲ್ಲಿ ಸುಮಾರು 1920ರ ನಂತರ ಒಬ್ಬೊಬ್ಬರೇ ಈ ಕ್ಷೇತ್ರದಲ್ಲಿ ಕಾವ್ಯ ಕೃಷಿಯನ್ನು ಆರಂಭ ಮಾಡಿದರು. ಆರಂಭದಲ್ಲಿ ತುಳುವಿಗೆ ಗಮನವನ್ನು ಕೊಟ್ಟವರು ಮಿಷನರಿಗಳು, ಬಾಸೆಲ್ ಮಿಷನ್. ಇವರು ತುಳು ಪಾಡ್ದನಗಳು, ತುಳು ಗಾದೆಗಳನ್ನೆಲ್ಲ ಸಂಗ್ರಹ ಮಾಡಿದರು. ಅನಂತರ ಒಬ್ಬೊಬ್ಬರೇ ಬರೀತಾ ಬಂದರು. ಇದು ಮಿಥ್ಯನಾರಾಯಣ ಕತೆ ತುಳುವಿನ ಮೊದಲ ಕತೆ. ಅದೇ ರೀತಿ ಒಂದೊಂದೇ ಕತೆಗಳು ಬೆಳೆದುಕೊಂಡು ಬಂತು, ಅನೇಕ ಕಾವ್ಯಗಳು. ಈಗ ಈ ಒಂದು 100 ವರ್ಷದಲ್ಲಿ 1920ರಿಂದ 2020 ಈ ಒಂದು 100 ವರ್ಷದಲ್ಲಿ ಕನ್ನಡದಲ್ಲಿ ಅಪಾರ ಪ್ರಮಾಣದ ಆಧುನಿಕ ಸಾಹಿತ್ಯ ಕೂಡ ರಚನೆಯಾಗಿದೆ. ಆದರೆ ಇಲ್ಲಿ ಮತ್ತೆ ಪುನಃ ಈ ಸಾಹಿತ್ಯ ರಚನೆಗೆ ಬೆಂಬಲದ ಸಮಸ್ಯೆ ಬರ್ತದೆ. ಓದುಗರ ಕೊರತೆ ಒಂದೆಡೆ ಇದೆ, ಇನ್ನೊಂದೆಡೆ ಗ್ರಂಥಾಲಯ ಈ ತುಳುವಿನಲ್ಲಿ ರಚಿತವಾದ ಕೃತಿಗಳನ್ನು ಗ್ರಂಥಾಲಯ ಆಯ್ಕೆ ಮಾಡುತ್ತದೆ ಹೇಳೋ ಒಂದು ಸಮಸ್ಯೆ ಇದೆ. ಈ ಬಗ್ಗೆ ಸಾಕಷ್ಟು ಸಮಸ್ಯೆಗಳು ಕೂಡ ಇವೆ. ತುಳುವಿನಲ್ಲಿ ರಚಿತ ಕವಿಗಳು, ಸಾಹಿತಿಗಳು ಇದ್ದರೂ ಕೂಡ ಇದು ಪ್ರಕಟವಾಗಿ ಹೊರಬರುವುದು ಬಹಳ ಸಮಸ್ಯೆಯ ವಿಚಾರ ಆಗ್ತಾ ಇದೆ. ಆದ್ದರಿಂದ ನಮಗೆ ಮನ್ನಣೆ ಬೇಕು. ಆಗ ತುಳು ಕೃತಿಗಳಿಗೆ ಕೂಡ ವ್ಯಾಪಕ ಬೆಂಬಲ ಸಿಗ್ತದೆ. ಇನ್ನು ಇತ್ತೀಚೆಗೆ ಯಾರೋ ಸುಮಾರು 200 ಭಾಷೆಗಳು ಇನ್ನು ಕೆಲವೇ ವರ್ಷಗಳಲ್ಲಿ ಪ್ರಪಂಚದಿಂದ ಮಾಯ ಆಗ್ಬೋದು ಅಂತ ಹೇಳಿದ್ದಾರೆ. ಅದಕ್ಕೆ ವೈಜ್ಞಾನಿಕವಾದ ಕಾರಣ ಕೊಟ್ಟಿದ್ದಾರೆ. ಅದರಲ್ಲಿ ಕನ್ನಡ ಕೂಡ ಒಂದು. ಅಂತೆಯೇ ತುಳು ಕೂಡ ಇದೇ ರೀತಿಯ ಅಪಾಯವನ್ನು ಎದುರಿಸ್ತಾ ಇದೆ. ಆದರೆ ಕನ್ನಡ ಆಡಳಿತ ಭಾಷೆಯಾದ ಕಾರಣ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಅದನ್ನು ಕಡ್ಡಾಯವಾಗಿ ಕಲಿಬೇಕು ಅಂತ ಮಾಡಿದರೆ, ಆಡಳಿತದಲ್ಲಿ ಕನ್ನಡವನ್ನು ಕಡ್ಡಾಯವಾಗಿ ತಂದರೆ ಕನ್ನಡವನ್ನು ಉಳಿಸಲಿಕ್ಕೆ ಸಾಧ್ಯ. ಆದರೆ ತುಳುವನ್ನು ಉಳಿಸುವುದು ಹೇಗೆ? ಹಾಗಾಗಿ ತುಳುವಿನ ಉಳಿಕೆಗೆ ಕೂಡ ಸಾಂವಿಧಾನಿಕ ಮನ್ನಣೆ ಸಿಕ್ಕಾಗ ತುಳುವನ್ನು ಕೂಡ ಕಲಿಕೆಯಲ್ಲಿ ಬಳಕೆ ಮಾಡ್ಬೋದು. ಇದನ್ನು ಈ ಪರಿಸರದಲ್ಲಿ ಹೆಚ್ಚು ಬಳಕೆಗೆ ಬರುವ ಹಾಗೆ ಮಾಡ್ಬೋದು. ಅದರಿಂದ ತುಳುವನ್ನು ಉಳಿಸಲಿಕ್ಕೆ ಸಾಧ್ಯ. ಈ ಎಲ್ಲ ಕಾರಣಕ್ಕೆ ಇನ್ನೂ ಹಲವು ಕಾರಣಗಳಿವೆ. ತುಳುನಾಡು ಅನ್ನೋದೇ ಒಂದು ಸಾಂಸ್ಕೃತಿಕವಾಗಿ ಪ್ರಚಲಿತವಾಗಿದ್ದಂತಹ ನಾಡು. ಇದಕ್ಕೆ ಇದರದ್ದೇ ಆದಂತಹ ಒಂದು ವಿಶಿಷ್ಟತೆ ಇದೆ, ಇದರದ್ದೇ ಆದ ಭಾಷೆ ಇದೆ. ಈ ರೀತಿಯ ನಿಟ್ಟಿನಲ್ಲಿ ಕೂಡ ತುಳು ಭಾಷೆಗೆ ಅದರದ್ದೇ ಆದ ಅಸ್ತಿತ್ವ ಬೇಕು. ಹಾಗಾಗಿ ಅದಕ್ಕೆ ಅದರದ್ದೇ ಆದ ಮನ್ನಣೆ ಕೂಡ ಬೇಕು. ತುಳು ಭಾಷೆಗೆ ಬೆಂಬಲ ಕೊಟ್ಟರೆ ಕನ್ನಡ ಅಥವಾ ಸಂಸ್ಕೃತ, ಹಿಂದಿ ಯಾವುದೇ ಭಾಷೆಗೆ ಧಕ್ಕೆ ಖಂಡಿತವಾಗಿಯೂ ಆಗುವುದಿಲ್ಲ. ಎಲ್ಲ ಭಾಷೆಗಳು, ಭಾರತದಲ್ಲಿ ವಿವಿಧತೆಯೇ ಏಕತೆ ಅನ್ನೋದೇ ಭಾರತದ ವಿಶಿಷ್ಟತೆ. ಭಾರತದಲ್ಲಿ 1600ಕ್ಕಿಂತ ಹೆಚ್ಚು ಭಾಷೆಗಳಿವೆ ಅಂತೆ. ಈ ಇಷ್ಟೋ ಭಾಷೆಗಳನ್ನು ಉಳಿಸಿ ಬೆಳೆಸುವ ಅಗತ್ಯ ಇದೆ. ಅದರಲ್ಲಿ ತುಳು ಕೂಡ ಒಂದು. ಪಂಚದ್ರಾವಿಡ ಭಾಷೆಗಳಲ್ಲಿ ಇತರ 4 ದ್ರಾವಿಡ ಭಾಷೆಗಳಿಗೆ ರಾಜ್ಯದ ಭಾಷೆಯಾಗಿ, ಆಡಳಿತ ಭಾಷೆಯಾಗಿ ಮನ್ನಣೆ ಇದೆ. ಹಾಗಾಗಿ ಅದರ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಆದರೆ ತುಳುವಿಗೆ ರಾಜ್ಯ ಭಾಷೆಯಾದಂತಹ ಮನ್ನಣೆ ಇಲ್ಲ. ಆದ್ದರಿಂದ ತುಳುವಿನ ಉಳಿಕೆ, ಬೆಳವಣಿಗೆಗೆ ಹಿನ್ನಡೆಯಾಗಿದೆ. ಆದ್ದರಿಂದ ಇದಕ್ಕೆ ಅಧಿಕೃತವಾದ ಒಂದು ಭಾಷೆಯಾಗಿ ಮನ್ನಣೆ ಕೊಟ್ಟರೆ, 2ನೇ ರಾಜ್ಯ ಭಾಷೆಯಾಗಿ ಸ್ವೀಕರಿಸಿದರೆ ಇದಕ್ಕೆ ಹೆಚ್ಚಿನ ಬೆಂಬಲ ಸಿಗ್ತದೆ. ಈ ಭಾಷೆಯನ್ನು ಉಳಿಸಿ ಬೆಳೆಸಲಿಕ್ಕೆ ಇನ್ನೂ ಕೂಡ ಸಹಾಯ ಆಗ್ತದೆ ಅಂತ ನನಗೆ ಅನ್ನಿಸ್ತದೆ. ಏನೇ ಇದ್ದರೂ ಪಂಚದ್ರಾವಿಡ ಭಾಷೆಗಳಲ್ಲಿ ಒಂದಾಗಿರುವಂತಹ ಒಂದು ವಿಶಿಷ್ಟವಾದ, ಅಪರೂಪದ, ಅಪಾರ ಪ್ರಮಾಣದ ಜನಪದ ಸಾಹಿತ್ಯ ಇರುವಂತಹ ತುಳು ಭಾಷೆಗೆ ಮನ್ನಣೆ ಬೇಕೇ ಬೇಕು. ಇದು ಆದಷ್ಟು ಬೇಗ ಸಿಗಲಿ ಎಂದು ನಾನು ಹಾರೈಸ್ತೇನೆ. ಧನ್ಯವಾದಗಳು. ನಾನು ಡಾಕ್ಟರ್ ಲಕ್ಷ್ಮೀಜಿ ಪ್ರಸಾದ್, ಕನ್ನಡ ಉಪನ್ಯಾಸಕಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬ್ಯಾಟರಾಯನಪುರ, ಬೆಂಗಳೂರು.
ಕ್ಷಮಿಸಿ, ತುಳುವಿನ ಪ್ರಾಚೀನತೆ ಬಗ್ಗೆ ನನಗೆ ಹೇಳಲಿಕ್ಕೆ ಮರ್ತೋಯ್ತು. ತುಳುವಿ ಭಾಷೆಗೆ ಎಷ್ಟು ಪ್ರಾಚೀನತೆ ಇದೆ ಅಂತ ಹೇಳಲಿಕ್ಕೆ ಇಲ್ಲಿ ಬರವಣಿಗೆಯ ಶಾಸನಗಳ ಆಧಾರ ನೋಡಿದರೆ ಸುಮಾರು 13ನೇ ಶತಮಾನದಲ್ಲೇ ತುಳುವಿನಲ್ಲಿ ಬರವಣಿಗೆ ಇತ್ತು ಹೇಳೋದಕ್ಕೆ ಶಾಸನಗಳು ಮತ್ತು ಪ್ರಾಚೀನ ಕೃತಿಗಳು ಸಾಕ್ಷಿಯನ್ನು ಒದಗಿಸಿವೆ. ಒಂದು ಬರವಣಿಗೆ ಬರಬೇಕಾದ್ರೆ ಆ ಭಾಷೆ ಅದಕ್ಕಿಂತ ಏನಿಲ್ಲ ಅಂದರೆ 200-300 ವರ್ಷದಿಂದಲೇ ಪ್ರಚಲಿತ ಇರಬೇಕು. ಹಾಗಾಗಿ ತುಳುವಿಗೆ ಏನಿಲ್ಲ ಅಂದರೂ 1000 ವರ್ಷಗಳ ಇತಿಹಾಸವನ್ನು ನಾವು ಖಂಡಿತವಾಗಿ ಹೇಳ್ಬೋದು. ಆದರೆ ಇನ್ನೂ ಪ್ರಾಚೀನತೆಯನ್ನು ಹೇಳಲಿಕ್ಕೆ ಸಾಧ್ಯ ಇದೆ. ಆದರೆ ಈ ಬಗ್ಗೆ ಅಧ್ಯಯನ ಆಗಬೇಕಾಗಿದೆ. ಮೆರಿಟಾನ್ ಮಿಮ್ ಅನ್ನುವಂತಹ ಒಂದು ಗ್ರೀಕ್ ನಾಟಕ ಪ್ಯಾಪಿರೈಸ್ ಆಕ್ಸಿರೆಂಚಸ್ ಎನ್ನುವ ಹಾಳೆಯಲ್ಲಿ 413ನೇ ಹಸ್ತಪ್ರತಿಯಲ್ಲಿ ಬರೆಯಲ್ಪಟ್ಟಿದೆ. ಇದು 2ನೇ ಶತಮಾನದಲ್ಲಿ ಈಜಿಪ್ಟಿನಲ್ಲಿ ನಡೆಯುತ್ತಾ ಇದ್ದಂತಹ ನಾಟಕ. ಈ ನಾಟಕದಲ್ಲಿ ಗ್ರೀಕಿನ ರಾಜಕುಮಾರಿ, ಗ್ರೀಕಿನ ಓರ್ವ ಯುವತಿಯನ್ನು ಕರಾವಳಿಯ ಒಬ್ಬ ರಾಜನಿಗೆ ಮಾರಾಟ ಮಾಡ್ತಾರೆ ಅಂತ ಹೇಳ್ತಾರೆ. ಮದುವೆಯೋ ಮಾರಾಟವೋ ಹೇಳೋದು ಅಸ್ಪಷ್ಟ ಅದು. ಅಲ್ಲಿ ಅನಂತರ ಆಕೆಯ ಸಹೋದರ ಮತ್ತು ಸಹೋದರನ ಸ್ನೇಹಿತರು ಆಕೆಯನ್ನು ರಕ್ಷಣೆ ಮಾಡಲಿಕ್ಕೆ ಕರಾವಳಿಗೆ ಬರ್ತಾರೆ. ನಂತರ ಅಲ್ಲಿ ಆ ಹುಡುಗಿಯನ್ನು ಕರ್ಕೊಂಡು ಹೋಗ್ಲಿಕ್ಕೆ ಹೊರಡ್ತಾರೆ. ಆಗ ಅಲ್ಲಿಂದ ಆಭರಣಗಳನ್ನು ಕೂಡ ತರಲಿಕ್ಕೆ ಅವ್ರು ಹೇಳ್ತಾರೆ. ಅವಳು ಒಪ್ಪುವುದಿಲ್ಲ. ಆ ಚಂದ್ರ ದೇವತೆಗೆ ಕೋಪ ಬರ್ತದೆ ಆಭರಣವನ್ನು ತಗೊಂಡು ಹೋದ್ರೆ ಅಂತ ಅವಳು ಹೇಳ್ತಾಳೆ. ನಂತರ ರಾಜನಿಗೆ ಎಲ್ಲ ಕುಡಿಸಿ ಅಮಲೇರಿಸ್ತಾರೆ, ರಾಜನನ್ನು ಬಂಧಿಸ್ತಾರೆ. ಮತ್ತೆ ಏನಾಯ್ತು ಅನ್ನೋದು ಆ ನಾಟಕದ ಕಥಾಭಾಗ ಅಲ್ಲಿ ನಷ್ಟ ಆಗಿದೆ, ಸಿಗ್ತಾ ಇಲ್ಲ. ಒಟ್ಟಿನಲ್ಲಿ ಆ ಗ್ರೀಕ್ ಯುವಕರು ಮತ್ತೆ ಗ್ರೀಕಿಗೆ ಹಡಗು ಹತ್ತಿ ಹೋಗ್ತಾರೆ. ಅಲ್ಲಿಗೆ ಕತೆ ಕೊನೆಯಾಗ್ತದೆ. ಈ ಗ್ರೀಕ್ ನಾಟಕದಲ್ಲಿ ಒಂದಷ್ಟು ಭಾಗ ಅಪರಿಚಿತ ಭಾಷೆಯ ಅಪರಿಚಿತ ಪದಗಳ ಬಳಕೆ ಇದೆ. ಬಹುಶಃ ತಮಾಷೆಗಾಗಿ ಬಳಕೆ ಮಾಡಿರ್ಬೋದು. ಆದರೆ ಆ ಪದಗಳು ಯಾವುದು ಕೇಳಿದರೆ ದ್ರಾವಿಡ ಪದಗಳು, ಅದು ಕನ್ನಡ ಅಂತ ಹೇಳಿ ಒಂದು ಅಭಿಪ್ರಾಯ ಇದೆ. ಇಲ್ಲ, ಅದು ತುಳು ಭಾಷೆಯ ಪದಗಳು ಅಂತ ಹೇಳಿ ಅಭಿಪ್ರಾಯ ಪಟ್ಟಿದ್ದಾರೆ. ಪದ್ಮನಾಭ ಎಸ್ ಅವರು, ಅದೇ ರೀತಿ ಗೋವಿಂದ ಪೈಗಳು ಮೊದಲಾದವರು ಈ ಗ್ರೀಕ್ ನಾಟಕದಲ್ಲಿರುವ ಪದಗಳು ತುಳುವಿನದು ಎಂಬ ಅಭಿಪ್ರಾಯ ಪಟ್ಟಿದ್ದಾರೆ. ಈ ಬಗ್ಗೆ ಸಾಕಷ್ಟು ಅಧ್ಯಯನ ಆಗಿಲ್ಲ. ಒಂದೊಮ್ಮೆ ಈ ಪದಗಳು ತುಳುವಿನದು ಎಂದು ಸಿದ್ಧವಾದರೆ ತುಳು ಭಾಷೆಗೆ ಕನಿಷ್ಠ 2000 ವರ್ಷಗಳ ಇತಿಹಾಸವನ್ನು ಹೇಳ್ಬೋದು. ಇದು ಬಿಟ್ಟರೆ ತಮಿಳಿನ ಪ್ರಾಚೀನ ಸಾಹಿತ್ಯದಲ್ಲಿ ಕೂಡ ತುಳುವಿನ ಉಲ್ಲೇಖವಿದೆ ಎಂದು ಭಾಷಾ ವಿಜ್ಞಾನಿಗಳು ಇತರರು ಹೇಳಿದ್ದಾರೆ. ಆದರೆ ಈ ಬಗ್ಗೆ ಇದಮಿತ್ತಮ್ ಅಂತ ಹೇಳುವಂತಹ ಅಧ್ಯಯನ ಇನ್ನೂ ಕೂಡ ಆಗಿಲ್ಲ. ಆದರೆ ಏನಿಲ್ಲ ಅಂದರೂ 13ನೇ ಶತಮಾನದ 13-14ನೇ ಶತಮಾನದಲ್ಲೇ ಲಿಖಿತ ಸಾಹಿತ್ಯ ಸಿಕ್ಕಿದೆ. ಅದೇ ರೀತಿ ಶಾಸನಗಳಲ್ಲಿ ತುಳು ಭಾಷೆ ಬಳಕೆಯಾಗಿದೆ. ಇದನ್ನು ಅನುಲಕ್ಷಿಸಿದರೆ ಏನಿಲ್ಲ ಅಂದರೂ ತುಳುವಿಗೆ ಸುಮಾರು 1000 ವರ್ಷಗಳ ಇತಿಹಾಸ ಖಂಡಿತವಾಗಿಯೂ ಇದೆ ಎಂದು ನಿಶ್ಚಿತವಾಗಿ ಹೇಳಬಹುದು. ಧನ್ಯವಾದಗಳು.